ನಮಸ್ಕಾರ ಆಚಾರ್ಯ. ನಮಸ್ಕಾರ. ಬನ್ನಿ ನಾಯಕರೇ. ನಿಮ್ದಿದು ಗೋಶಾಲೆ? ಶ್ರೀ ಗೋಶಾಲೆ ಅಂತ ಇದು ಹಳೇ ನಮ್ಮ ಇದು ಕಲಾಕುಟೀರ ಅಂತ ನನ್ನ ಮೃತ್ತಿಕ ಕಲೆಯ ಒಂದಿದು. ಅದೆಲ್ಲ ಕಮ್ಮಿ ಆಗಿದೆ, ಗೋಸೇವೆ ಹೆಚ್ಚಾಗಿದೆ. ಹೌದಾ? ಬನ್ನಿ. ನೀವು ಇಲ್ಲಿ ಗೋಶಾಲೆ ನಡೆಸಿ ಎಷ್ಟು ಕಾಲ ಆಯಿತು? ಟೈಮು ಶುರು ಮಾಡಿದ್ದು ಉತ್ತರಳ್ಳಿ ರೋಡ್ನಲ್ಲೇ ಶುರು ಮಾಡಿದೆ. ಸೊ ಒಂದು 2 ಹಸು 2 ಕರುವಿಂದ ಶುರು ಆಗಿ, ಸೊ ಆಮೇಲೆ 2 4 ಆಯಿತು, 4 8 ಆಯಿತು, 10 ಆಯಿತು. ಆವಾಗ ಅಲ್ಲೇ ಪಕ್ಕದಲ್ಲಿ ಒಂದು ಸೈಟ್ ಇದೆ, ಒಂದು 60-40 ನಮ್ಮ ಸ್ನೇಹಿತರಿದೆ. ಅವ್ರನ್ನ ಕೇಳಿ ನನಗೊಂದು ಚೂರು ಅವಕಾಶ ಕೊಡಿ ಅಂತಂದರೆ ಅವರು ಕಾಂಪೌಂಡ್ ಹಾಕಿ ಗೇಟ್ ಇಟ್ಕೊಟ್ರು. ಸೊ ಒಂದು 10ರಿಂದ 16 ಹಸುಗಳಾಗೋವರೆಗೂ, ಗೋಮಾತೆಯರ ಸಂಖ್ಯೆ ಆಗೋವರೆಗೂ ಅಲ್ಲೇ ಇದ್ದೆ. ಆಮೇಲೆ ಯಾವಾಗ ಸ್ವಲ್ಪ ಅಕ್ಕಪಕ್ಕದವ್ರದ್ದು ಇದ್ದೇ ಇರುತ್ತಲ್ಲ, ಸಿಟಿ ಒಳಗಡೆ ಇದ್ದಾಗ ರೆಸಿಡೆನ್ಷಿಯಲ್ ಏರಿಯಾ, ಆಗೋದಿಲ್ಲ. ಒಂದು 2 ಸಂಸಾರಗಳ ಅಬ್ಜೆಕ್ಷನ್ ಬಂದಾಗ, ಸರಿ ಸಹಾಯಕ್ಕೆ 10 ಜನ ಇದ್ರು, ಇಬ್ರು ತೊಂದರೆ ಕೊಟ್ಟಾಗ ನೀವು ಬಿಟ್ಟು ಬರಬೇಕಾಗುತ್ತೆ. ಇಲ್ಲ, ಕೆಲವರಿಗೆ ಹಸು ಕಂಡ್ರು ಆಗಲ್ಲ. ಆಮೇಲೆ ಹಾಗೆ ಬಂದ್ವಿ. ಇಲ್ಲಿ ಬರೋವಾಗ ನಮ್ಗೆ ಆಲ್ರೆಡಿ ಒಂದು 16 ಇತ್ತು. ಇದು ನಮ್ಮದೇ ಒಂದು 3 ಎಕರೆ ಸ್ಥಳ ಜಾಗ. ನಾವು ಸುಮಾರು ಒಂದು 30 ವರ್ಷಗಳ ಹಿಂದೆ ತಗೊಂಡಿದ್ದು. ಸೊ ಹಾಗೆ ಶುರು ಮಾಡಿಕೊಂಡು ಈಗ ನಮ್ಮದು ಒಂದು 60 ಗೋವುಗಳ, ಹತ್ತಿರ 58ರಿಂದ 60 ಗೋವುಗಳು ಸಂಸಾರ. ವೃತ್ತಿ ಸರ್? ನಾನು ವೃತ್ತಿಯಲ್ಲಿ ಶಿಕ್ಷಕ. ಅದಲ್ಲದೆ ನಂದು ಹಲವಾರು ಹವ್ಯಾಸಗಳಿದೆ. ನಾನು ಹಾವುಗಳನ್ನು ಹಿಡಿದು ಬಿಡೋದು, ಕಾಡಿಗೆ ಬಿಡೋದು, ಅಥವಾ ಪ್ರಾಣಿಗಳಿಗೆ ಇದು ಮಾಡೋದು, ಮತ್ತು ಅಕ್ವೇರಿಯಮ್ಗಳಲ್ಲಿ ನೀವು ಮೀನುಗಳನ್ನ ಸಾಯಿದೆ ಆರೋಗ್ಯವಾಗಿ ಹೆಂಗೆ ಇಟ್ಕೊಳ್ಳೋದು, ಅದ್ರ ಬಗ್ಗೆ ನೋಡಿ. ಇವತ್ತಿಗೆ ನಮ್ಮ ಗೋಶಾಲೆ ಹಿಂಗಾಗಿದೆ. ಸುಮಾರು ಈ ಥರ ಕುಟೀರಗಳ ಥರ ಒಂದು 4 ಕುಟೀರ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ. ಶ್ವೇತ ಕಪಿಲ ತಳಿಗೆ, ಕೃಷ್ಣ ಕಪಿಲ, ಸ್ವರ್ಣ ಕಪಿಲ ಅಂತ, ಅದಲ್ಲದೆ ಬಾಲ್ವನ ಅಂತ ಒಂದು ಕರುಗಳಿಗೂ ಮಾಡಿದ್ದೀನಿ. ಇದಿಷ್ಟು ಈಗಿನ ನಮ್ಮ ಗೋಶಾಲೆ ಕರುಗಳಿಗೆ. ಹಾಂ, ಒಳ್ಳೆಯದು. ಬನ್ನಿ, ಇದು ನಮ್ಮ ಅನಂತ ಕುಟೀರ. ಅನಂತಂದು ಮಲೆನಾಡು ಗಿಡ್ಡದ ಶ್ವೇತ ಕಪಿಲ ತಳಿಗಳ ಒಂದು ಮನೆ. ಇದು ಬಂದು ನಮ್ಮ ಬಾಲ್ವನ ಅಂತ. ನಮ್ಮ ಎಲ್ಲ ಕರುಗಳು ಇದೆ. ಹೆಚ್ಚಾಗಿ ನಮ್ಮ ಕೃಷ್ಣ ವೃಷಭ ಇದೆ, ಅವನ ಮಕ್ಕಳೇ ಹೆಚ್ಚಾಗಿದ್ದಾರೆ. ಇದು ನಮ್ಮ ಬಾಲ್ವನ, ಅಂದರೆ ಎಲ್ಲ ಕರುಗಳಕ್ಕೆ ಇದು. ಬನ್ನಿ, ಹೀಗೆ ನಮ್ಮ ಸ್ವರ್ಣ ಕಪಿಲ. ನಿಮಗೆ ಸ್ವರ್ಣ ಕಪಿಲ ಬಹಳ ಅಪರೂಪದ್ದು ನಮ್ಮ ಮಲೆನಾಡು ಗಿಡ್ಡದಲ್ಲಿ, ಅದನ್ನು ತೋರಿಸ್ಕೊಡ್ತೀನಿ. ನಮ್ಮಲ್ಲಿ ಅನಂತ ಅಂತ ಸ್ವರ್ಣ ಕಪಿಲ ಹೋರಿ ಇದೆ, ವೃಷಭ. ಇದೆಲ್ಲ ಇಲ್ಲೇ ಹುಟ್ಟಿದವ? ಕೆಲವು ನನಗೆ ತಂದಿದ್ದು, ಕೆಲವು ಮುಖ್ಯ ಭಾಗ ಇಲ್ಲೇ ಹುಟ್ಟಿದ್ದು. ಕರುಗಳೆಲ್ಲ ಆಲ್ಮೋಸ್ಟ್ ಇಲ್ಲೇ ಹುಟ್ಟಿದ್ದು. ಇದು ನಮ್ಮ ಅನಂತ. ಇದು ಎಲ್ಲ ಸ್ವರ್ಣ ಕಪಿಲ ಗೋವುಗಳ ಕುಟೀರ, ಅನಂತ ಕುಟೀರ ಇದು. ಸೊ ಏನು ನಮ್ಮ ಹೋರಿ ಇದೆ, ಗುಳಿ ಇದೆ, ಅವುಗಳ ಹೆಸರಲ್ಲೇ ಒಂದೊಂದು ಕುಟೀರ. ಅದು ಪಾಂಡುರಂಗ ಕುಟೀರ ಶ್ವೇತ ಕಪಿಲ, ಅದು ಸ್ವರ್ಣ ಕಪಿಲ, ಅದು ಅನಂತ ಕುಟೀರ. ಇಲ್ಲಿ ನಮ್ಮ ಕೃಷ್ಣ ಕಪಿಲ ಹೋರಿಗಳದು ನೋಡಿ, ಎಲ್ಲ ಕಪ್ಪು ವರ್ಣದ್ದು, ನಮ್ಮ ಕೃಷ್ಣ ವರ್ಣದ್ದು. ಇಲ್ಲಿ ನಮ್ಮ ಕೃಷ್ಣ ಕಪಿಲ ಕುಟೀರದು ಕೃಷ್ಣ ಕುಟೀರ. ಕೃಷ್ಣ ಅಂತ ಕೂತಿದ್ದಾನೆ ನಮ್ಮ ಬಾಸು ಎಲ್ರಿಗೂ. ಕೃಷ್ಣ ವರ್ಣದ ಸ್ವಭಾವ. ಅವ್ನ ಕರುವಿಂದ ನನ್ನ ಜೊತೆ ನಡೆದು, ನನ್ನ ಜೊತೆ ಏನು ತೊಂದರೆ ಇಲ್ಲ, ಬೇರೆಯವ್ರ ಜೊತೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ಯಾರ ಜೊತೆ ಹೊಂದ್ಕೊಂಡಿರ್ತೀರ ಅವ್ರ ಜೊತೆ ಸಂತೋಷವಾಗಿರ್ತೀರಾ. ಹಂಗಂತ ಎಲ್ಲರ ಜೊತೆ ಸಂತೋಷವಾಗಿರ್ಬೇಕು ಅನ್ನೋದು ಇಲ್ವಲ್ಲ, ಹಾಗೆ ಇರಲಿ. ಎಲ್ಲ ಒಳ್ಳೆಯದಾಗಲಿ. ಇಲ್ಲಿಂದ ಎಷ್ಟಿದೆ? ಇದೇ ಬಾರ್ಡರ್ ಅಷ್ಟೇ ಅಷ್ಟೇ, ಅಲ್ಲಿಗೆ ಎಂಡ್ ಅದು. ಆ ಮರಗಳೇನೆ ಎಂಡೆಲ್ಲ. ಗಂಧದ ಮರ ಇದೆ ನೋಡಿ. ಅಯ್ಯೋ, ಅಲ್ಲಿ ಇನ್ನು ಇಲ್ಲ ಮಾಡಬೇಕು ಅಂತ ಇದೆ, ಬಾಲ್ವನ, ನಂದನವನ. ಆಮೇಲೆ ಅಲ್ಲಿ ಗರ್ಭಗೃಹ ಮತ್ತೆ ಕುಂಬಳಕಾಯಿ. ಬನ್ನಿ, ಮಾವಿನ ಮರದಲ್ಲಿ ಕುಂಬಳಕಾಯಿ ಬಿಟ್ಟಿರೋ ತೋರಿಸ್ತೀನಿ. ಅಪರೂಪದ ದೃಶ್ಯ, ಮಾವಿನ ಮರದಲ್ಲಿ ಕುಂಬಳಕಾಯಿ. ನೋಡಿ, ಇದು ನಮ್ಮ ತೋತಾಪುರಿ ಮಾವಿನ ಮರ. ತೋತಾಪುರಿ ಮಾವಿನ ಮರದಲ್ಲಿ ಕುಂಬಳಕಾಯಿ ಬಿಟ್ಟಿದೆ. ಮೂಲ ಅಲ್ಲೆಲ್ಲ ಇದೆ, ಕುಂಬಳಬಳ್ಳಿ ಮೂಲ. ಕುಂಬಳಕಾಯಿ ಎಲ್ಲ ಇದು ಬೂದು ಕುಂಬಳಕಾಯಿ ಅಲ್ಲ, ಮಾವಿನ ಹಣ್ಣು ದೊಡ್ಡದಾಗಿದ್ದು. ಮೂರು ಒಂದೇ ಸೈಜ್ ಇದೆ ನೋಡಿ. ಮಜ್ಜಿಗೆ ಒಳಗೆ ಹೇಳಿ ಮಾಡಿಸಿದ್ದೆ. ನಿಮಗಿನ್ನೂ ಒಂದು ಅದ್ಭುತವಾದ ಇದು ತಿಳಿಸ್ತೀನಿ. ತುಳಸಿನಲ್ಲಿ ನೀವು ಶ್ರೀ ತುಳಸಿ, ಕೃಷ್ಣ ತುಳಸಿ ನೋಡ್ತೀರಾ. ಇದು ರಾಮ್ ತುಳಸಿ ಅಂತಾನೂ ಕರೀತಾರೆ, ವೃಕ್ಷ ತುಳಸಿ ಅಂತಾನೂ ಕರೀತಾರೆ. ಚೆನ್ನಾಗಿ ಬೆಳೆದ್ರೆ ಸುಮಾರು 10 ಅಡಿ ಮೇಲವರೆಗೂ ಹೋಗುತ್ತೆ.
ಸೇಮ್ ತುಳಸಿ ಹಾಂ ತುಳಸಿನೇ ಏನು ಆದರೆ ಇದು ನಿಮಗೆ ಈ ಕೆಮ್ಮು ಕಫ ಇದಕ್ಕೆ ಅತ್ಯುತ್ತಮವಾದ ಔಷಧಿ. ನಿಮ್ಮ ಆ ತುಳಸಿಗಿಂತ ಈ ತುಳಸಿನ ಅದಕ್ಕೆ ಹೆಚ್ಚಾಗಿ ಉಪಯೋಗಿಸ್ಬೋದು. ಮತ್ತು ನೀವು ಪುಂಡಿ ಸೊಪ್ಪು ಕೇಳಿದ್ದೀರಲ್ವಾ? ಹೌದು. ಇಲ್ಲಿ ನೋಡಿ, ಹೂವು ಅದ್ಭುತವಾಗಿರುತ್ತೆ. ನೀವು ಮನೆಯಲ್ಲಿ ಚಟ್ನಿ ಗಿಟ್ನಿ ಮಾಡ್ಕೊಂಡು ತಿನ್ನೋದಿದ್ರು ಇದೆ ಅಲ್ವಾ ಇದು ಪುಂಡಿ ಸೊಪ್ಪು ಅಂದರೆ ಹೂವು ಆಗುತ್ತೆ ಇದರಲ್ಲಿ. ಹಾಂ, ಹೀಗೆ ತಿನ್ಬೋದಾ ಇದು? ಎಸ್, ಏನಿಲ್ಲ, ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಪುಂಡಿ ಸೊಪ್ಪು ಅಂದ್ರೆ ಹೀಗೆ ಆಗುತ್ತೆ ಅದು. ಗೋಂಕುರ ಅಂತಾನೂ ಕರೀತಾರೆ. ಇದು ಗೋಂಕುರನಲ್ಲಿ ವೈಲ್ಡ್ ವೆರೈಟಿ, ಅಂದರೆ ನಾಟಿ ವೆರೈಟಿ ಅಂತೀವಲ್ಲ ಅದು. ನಿಮಗೆ ಬೆಳೆಸೋದು ಬಂದು ನಿಮಗೆ ಇದು ಬರುತ್ತೆ, ಯಾವುದು ಕೆಂಪು ಬರುತ್ತೆ, ಕೆಂಪು ಗೋಂಕುರ. ಇದರಲ್ಲಿ ಸ್ವಲ್ಪ ಹೆಚ್ಚು ಹುಳಿ ಇದೆ, ಹುಳಿನೇ ಹುಳಿ. ಅದೇ ಪುಂಡಿ ಸೊಪ್ಪು, ಅದಕ್ಕೇನೆ ಹುಳಿನೇ. ಹುಳಿ ಸೊಪ್ಪು ಥರ ನೀವು ಚಟ್ನಿ ಗಿಟ್ನಿ ಬೇರೆ ಯಾವ್ದಾದ್ರು ಅಡುಗೆಗೆ ಉಪಯೋಗಿಸ್ಬೋದು. ಮತ್ತು ಇದು ಸೀತಾಫಲದ ಥರನೇ ಇನ್ನೊಂದು ಅದ್ಭುತವಾದ ಹಣ್ಣು. ಇದಕ್ಕೆ ನೀವು ಗೂಗಲ್ನಲ್ಲಿ ಹುಡುಕ್ಬೇಕು, ಹೆಸರು ನಾನು ಮರ್ತದೆ. ಬಟ್ ನಾವು ರಾಮ್ಫಲನೂ ಅಲ್ಲ ಸೀತಾಫಲನೂ ಅಲ್ಲ, ಇದು ರಾಮ್ ಸೀತಾಫಲ ಅಂತ ನಾವು ಕರಿತೀವಿ. ಆದರೆ ಇದು ಆ್ಯಕ್ಚುಲಿ ಬೇರೆ. ಇದು ಇಲ್ಲಿದೆ ನೋಡಿ, ಇತ್ಯಾಗಿದೆ ಹಾಗೆ. ಇದು ಆ್ಯಕ್ಚುಲಿ ಬೇರೆ ಹೆಸರಿದೆ ಇದಕ್ಕೆ. ಇದು ಸೀತಾಫಲನೂ ಅಲ್ಲ ರಾಮ್ಫಲನೂ ಅಲ್ಲ, ಇದು ಇನ್ನೊಂದು ಥರ ನೋಡಿ. ನಾವು ಯಾರಿಗೂ ಯಾವುದಕ್ಕೂ ತೊಂದರೆ ಕೊಡಲ್ಲ, ಅವರು ಅವ್ರ ಪಾಡಿಗಿರ್ತಾರೆ ನೋಡಿ. ಇಲ್ಲಿ ಇದಿದೆ ನೋಡಿ. ಇದು ಆ್ಯಕ್ಚುಲಿ ಜೋಳದ ಕುಟ್ಟಿ ಅಂತ ನಾನು ಗುಲ್ಬರ್ಗ ಕಡೆಯಿಂದ ತರಿಸಿದೆ. ಅದು ಸ್ವಲ್ಪ ನನಗೆ ವ್ಯವಸ್ಥೆ ಅಷ್ಟೊಂದು ಇಲ್ಲದೆ ಇರೋದ್ರಿಂದ. ಸಗಣಿ ಅಲ್ಲ, ಇದು ಬರೀ ಜೋಳದ ಕುಟ್ಟಿ ಅಂತ ಮೇವು. ಅದು ಮಳೆ ತುಂಬಾ ಜಾಸ್ತಿ ಆಗಿದ್ರಿಂದ ನನಗೆ ಕೆಲವು ಸ್ವಲ್ಪ ಹಾಳಾಯ್ತು. ಹೌದಾ? ಇದು ನಾನು ನೀವು ಗೊಬ್ಬರ ಏನಾದರೂ ಇಲ್ಲ ಮಾಡ್ತೀರಾ ಅನ್ಕೊಂಡು. ಗೊಬ್ಬರದ್ದು ಬೇರೆ ಕಡೆ ಇದೆ. ಇದು ರಾಮ್ ತುಳಸಿ. ಇಷ್ಟು ದೊಡ್ಡ ಎಲೆ ಆಗುತ್ತಲ್ಲ ಇದರಲ್ಲಿ? ಇನ್ನೂ ದೊಡ್ಡದಾಗುತ್ತೆ. ಹೌದಾ? ಇನ್ನೂ ದೊಡ್ಡದಾಗುತ್ತೆ. ಇದು ನೋಡಿ, ಇನ್ನೂ ದೊಡ್ಡದಾಗುತ್ತೆ ಎಲೆ. ನಿಮಗೆಲ್ಲ ಔಷಧಿ ಎಲ್ಲ ಇಲ್ಲೇ ಇದೆ. ಅಯ್ಯೋ, ಎಲ್ಲ ಮಾಡ್ಕೋಬೋದು. ಅಮೃತ ಬಳ್ಳಿನೂ ಇದೆ. ಹೌದು. ಆ್ಯಕ್ಚುಲಿ ಸುಮಾರು ಸತಿ ಕಿತ್ತಿದ್ದೀವಿ. ಕಿತ್ತಿಲ್ಲ ಅಂದರೆ ನಿಮಗೆ ಇಷ್ಟಾಗಲ ಬರುತ್ತೆ ಎಲೆ ಅಲ್ಲ. ಅದಕ್ಕೆ ವೃಕ್ಷ ತುಳಸಿ ಅಂತ ಕರಿತೀವಿ. ನೀವು ಚೆನ್ನಾಗಿ ಬಂದರೆ ನಿಮಗೆ ಇದಕ್ಕಿಂತ ದೊಡ್ಡದಾಗಿ ಬರುತ್ತೆ ತುಳಸಿ. ಇಷ್ಟು ದಪ್ಪ ಕಾಂಡನೇ ಬರೆಸ್ಬೋದು. ಅಂದರೆ ನೀವು ಬೆಳೆಸಕ್ಕೆ ಹೋದರೆ ತಾನಾಗೆ ಬೆಳ್ಕೊಳ್ಳೋದು, ನಾವೇನು ಬೆಳೆಸೋದು ಅಂತ ನಾವಿದ್ದೀವಿ. ನೋಡಿ, ಇಲ್ಲೂ ಬಿಟ್ಟಿದೆ. ಮರದಲ್ಲಿ ಕುಂಬಳಕಾಯಿ ಶುರುವಾಗಿದೆ ನೋಡಿ. ಅಲ್ಲೊಂದು ಮೇಲ್ಗಡೆ ಪುಂಡಿ ಸೊಪ್ಪೆಲ್ಲ ತನ್ನ ಪಾಡೆ ತಾನು ಬೆಳ್ಕೊಳ್ಳೋದ್ರೆ. ಎರಡೇ ಕಿತ್ಕೊಳ್ಳಿ, ಒಂದು ತಿನ್ರಿ, ಇನ್ನೊಂದನ್ನು ತಗೊಂಡೋಗಿ ತಿನ್ಬೋದಾ? ಪ್ರಕೃತಿಲಿರೋದು ಎಷ್ಟೋ ಇದನ್ನ ನೀವು ಧಾರಾಳ ಕಣ್ಣು ಮುಚ್ಕೊಂಡು ಧೈರ್ಯವಾಗಿ ತಿನ್ಬೋದು. ನೀವು ಅಂಗಡಿಯಲ್ಲಿ ತಗೊಂಡಿದ್ದು ಬೇಕಾದ್ರೆ ನಾನು ಯೋಚನೆ ಮಾಡ್ರಿ ಅಂತೀನಿ. ಜೊತೆಗೆ ನಾವಿಲ್ಲಿ ಯಾವ ಔಷಧಿನ ಆಲ್ಮೋಸ್ಟ್ 30 ವರ್ಷಗಳಿಂದ ಯಾವುದೇ ಕೆಮಿಕಲ್ ಇದು ಬರಲ್ಲ. ಬಹಳ ಚೆನ್ನಾಗಿದೆ ಇದು. ಅದನ್ನೇ ಅದು ತುಂಬ ಚೆನ್ನಾಗಿದೆ ರೀ ಇದು. ಪುಂಡಿ ಸೊಪ್ಪಿದು ಹೂವು ಸ್ವಲ್ಪ ದಾಸವಾಳದ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ವಾಹ್, ಇದು ಏನಾದರೂ ಒಂದು ಡಿಶ್ ಮಾಡ್ಬೋದಲ್ಲ? ಅದ್ಭುತವಾಗಿ ಮಾಡ್ಬೋದು. ಹಲವಾರು ಏನು ನಮ್ಮ ಹಳಬ್ರು ಏನು ಮಾಡ್ತಿದ್ರಿ, ಶಂಖಪುಷ್ಪಿ ಇದನ್ನು ತಗೊಳ್ಳಿ. ನಿಮಗೆ ಬ್ರೈನ್ಗೆ ಅಂಡ್ ನರ್ವಸ್ ಸಿಸ್ಟಮ್ಗೆ. ಈ ಕಲರ್ ನೋಡಿಲ್ಲ ನಾನು. ನೀವು ಎಲ್ಲ ಆರ್ಟಿಫಿಷಿಯಲ್ ನೋಡ್ತೀರಾ ಸಿಟಿನಲ್ಲಿ. ಬ್ಲೂ ಬರುತ್ತೆ. ಅದೇ ಬ್ಲೂನೇ. ಇದು ನ್ಯಾಚುರಲ್ ಆಗಿ ಬರೋದು. ನೀವೆಲ್ಲದನ್ನು ಇದು ಹೆಂಗಿದೆ ಅಂದ್ರೆ ಅಶ್ವತ್ಥಾಮನ ಕಥೆ ಕೇಳಿದಿರಲ್ವಾ? ಹಂಗಾಗ್ಬಿಡುತ್ತೆ ಇದು. ಅವನ್ ಪಾಪ ದ್ರೋಣಾಚಾರ್ಯರು ಪಾಂಡವರಿಗೆ ಕೌರವರಿಗೆ ಬಿಲ್ವಿದ್ಯೆ ಅಥವಾ ಗುರುಗಳಾಗೋ ತನಕ, ಆಚಾರ್ಯರಾಗೋ ತನಕ ಅವ್ರ ಬಡತನ ತುಂಬಾ ಇರುತ್ತೆ. ಪಾಪ ಅವ್ರ ತಾಯಿಗೆ ಹಾಲು ಕೊಡಕ್ಕಾಗಲ್ಲ ಅಂದ್ಬಿಟ್ಟು ಸುಣ್ಣದ ನೀರು ಕೊಡ್ತಾ ಇರ್ತಾರೆ. ನೋಡಿ, ಇದು ಗಂಧದ ಗಿಡ, ಶ್ರೀಗಂಧದ್ದು. ಹೆಚ್ಚಿನವ್ರಿಗೆ ಗೊತ್ತಿದೆಯಾ ಇಲ್ವಾ ಅಲ್ವಾ? ಇದು ಗಂಧದ ಗಿಡ ಅಲ್ವಾ? ಹೌದು, ಶ್ರೀಗಂಧದ ಗಿಡ ಇದು. ಇದು ಕಾಡಿದ್ದ ಅಥವಾ ನೆಟ್ಟಿದ್ದ ಸರ್? ನಾವು ಯಾವುದೂ ನೆಡಲ್ಲ, ಎಲ್ಲ ತನ್ನ ಪಾಡಿಗೆ ತಾನು ಬೆಳೆದಿರೋದು. ತುಂಬ ಇದೆ ಇಲ್ಲಿ, ಬಹಳ ಡೇಂಜರ್ ಗಿಡ. ಕೆಲವರು ಇದ್ರ ಮೇಲೆ ಕಣ್ಣು ಹಾಕ್ತಾ ಇರ್ತಾರೆ. ನಾವೇನಿಲ್ಲ, ನಾವು ಅವ್ರ ಕಣ್ಣು ಹಾಕಕ್ಕೆ ಮುಂಚೆನೆ ತೆಗೆದು ಸೌದೆಗೆ ಮಾಡಿ ಒಲೆಗೆ ಹಾಕ್ತೀವಿ. ಯಾಕಂದ್ರೆ ಪಾಪ ಯಾಕಂದ್ರೆ ಅದರಿಂದ ನಮ್ಮ ಜೀವಕ್ಕೆ ತೊಂದರೆ ಬರೋಲ್ಗಿದೆ. ಅದರಿಂದ ನಾವು ಮಾಡ್ತೀವಿ, ಅದು ಜಾಸ್ತಿ ಬರಕ್ ಮುಂಚೆನೆ ಕಳೆದ ಹೊತ್ಲಾಗ ಒಲೆಗೆ ಹಾಕ್ತೀವಿ ಅಷ್ಟೇ, ಇನ್ನೇನಿಲ್ಲ. ಮನುಷ್ಯರಿಗೆ ಆಸೆ ಜಾಸ್ತಿ. ನಮಗೆ ಅದರಿಂದ ದುಡ್ಡು ಬೇಡ, ನೆಮ್ಮದಿ ಸಾಕು. ಬಹಳ ಸಂತೋಷ ಆಯ್ತು ಸರ್. ಖಂಡಿತವಾದ ನಮ್ಮಿಂದ ಬರ್ತಾ ಇರ್ರಿ. ನಮ್ಮಿಂದ ಆದಷ್ಟು ಸಹಾಯ ನಾವು ಮಾಡ್ತೀವಿ ಅಷ್ಟೇ. ಯಾಕೆಂದ್ರೆ ನಿಮ್ಗೋಸ್ಕರ ಅಲ್ಲ, ನೀವು ಮಾಡುವ ಸೇವೆಗೋಸ್ಕರ
ಇಲ್ಲಿ ವ್ಯಕ್ತಿಗಿಂತ ಸೇವೆ ಮುಖ್ಯವಾಗುತ್ತೆ. ಖಂಡಿತ ನನ್ನ ಕೆಲಸ ನೀವು ಮಾಡಿದ್ರೆ ನಿಮಗೆ ಸಹಾಯ ಮಾಡ್ತಿದ್ವಿ ನಮ್ಮಂಥವ್ರು. ಆದರೆ ಒಂದು ಇದೆಲ್ಲ ಮಾಡಿದರೆ ಇದೆಲ್ಲ ಎಲ್ಲೂ ಹೋಗಲ್ಲ. ಏನೋ ಒಂದು ನೀವು ಅದ್ಭುತ ಕೆಲಸ ಮಾಡ್ತೀರಿ, ಏನೋ ನಿಮಗೆ ಗೊತ್ತಿಲ್ಲ ನೀವು ಏನು ಮಾಡ್ತೀರಿ ಅಂತ. ಇಂಥದ್ದೇ ನಿರ್ದಿಷ್ಟ ಮಾಡಬೇಕು, ಹೋಗ್ತಾ ಇರಬೇಕು. ಹೌದು, ನಮ್ಮ ಭಗವಂತ ಹೇಳೋದೇನೋ, ನಿನ್ನ ಕರ್ತವ್ಯಗಳನ್ನ ನೀನು ಮಾಡು, ಫಲಾಫಲವನ್ನು ನನಗೆ ಬಿಟ್ಬಿಡು, ನಾನು ನೋಡ್ಕೋತೀನಿ, ನಿನ್ನ ಕೆಲಸ ನೀನು ಮಾಡ್ತಾ ಇರೋ ಅಷ್ಟೇ. ಖಂಡಿತ ಸರ್, ತುಂಬ ಸಂತೋಷ ಆಯಿತು. ಒಳ್ಳೆಯದಾಗಲಿ ನಿಮಗೆ. ಬಹಳ ಧನ್ಯವಾದ. ಅದೇ ನಾನು ಒಂದು ಸಂದೇಶವನ್ನು ಎಲ್ಲರಿಗೂ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ಗೋವಿಗೆ ಮೇವಿಗಿಂತ ಹೆಚ್ಚಿಗೆ ಪ್ರೀತಿ ಬೇಕು. ನೀವು ಯಾರೇ ಗೋವು ಸಾಕಿದ್ರು, ಯಾರು ಅದನ್ನು ಸಾಕಬೇಕು ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಸಮಯವನ್ನು ಹೆಚ್ಚಿಕೊಡಿ ಗೋಮಾತೆಗೆ. ಹೌದು, ಎಲ್ಲ ಮಾಡೋಕ್ಕಾಗಲ್ಲ, ಆಳುಗಳ ಮೇಲೆ ಬಿಡ್ತೀವಿ. ಆದರೆ ಆಳನ್ನು ನಂಬಿ ದಯವಿಟ್ಟು ಹಸುವನ್ನು ಸಾಕಬೇಡಿ. ಗೋಮಾತೆಗೆ ನಿಮ್ಮ ಸಮಯ, ನಿಮ್ಮ ಪ್ರೀತಿ ಬೇಕು. ದಯವಿಟ್ಟು ಯಾರೇ ಸಾಕೋರಿದ್ದರೂ ಕೂಡ ನಿಮ್ಮ ಸಮಯ, ನಿಮ್ಮ ಪ್ರೀತಿ ಕೊಡಿ. ನಿಮ್ಮ ಹಣ ಅಲ್ಲ ಅಲ್ಲಿ ಮುಖ್ಯ. ಧನ್ಯವಾದ.